ಒಂದು ಇದನ್ನ ತುಳಿದ್ಬಿಟ್ಟು ಕಿಡ್ನಿ ಎಲ್ಲ ಕ್ರಶ್ ಆಗ್ಬಿಟ್ಟದೆ. ಹಾಗಾಗಿ ನಿನ್ನೆ ಇವತ್ತು ಸತ್ತಿದ್ದಾರೆ. ಸೊ ಅವರು ಅದಾದಮೇಲೆ 24 ಗಂಟೆ ಬಜರಂಗ ದಳದವರು ಮಾಡಿರ್ತಕ್ಕಂಥದ್ದು. ನೀವು ನಿಮ್ಮೂರದೇ ಬಿಡ್ಬಿಟ್ಟು ಶಿವಮೊಗ್ಗದಲ್ಲಿ ಕೇಳ್ತಾ ಇದ್ದೀರಿ. ಕೇಳಪ್ಪ ತಮ್ಮ, ಇದೆಲ್ಲ ಕೇಳದೆ ಅಲ್ಲಿ ನಿಮ್ಮದು ಮೊದಲು ಕೇಳಬೇಕು, ಆಮೇಲೆ ಶಿವಮೊಗ್ಗದಲ್ಲಿ ಕೇಳಬೇಕು. ಇಲ್ಲಿ ಬಜರಂಗ ದಳದವ್ರು ಕೊಲೆ ಮಾಡಿದ್ದಾರೆ. ದಿನೇಶ್ ಅವನು ನಮ್ಮ ಕಾರ್ಯಕರ್ತ, ಅವನು ಸತ್ತೋಗಿರೋನು ನಮ್ಮ ಕಾರ್ಯಕರ್ತ. ನಾನು ಸಾಯೋದು ಯಾರೇ ಆಗಲಿ, ಬಜರಂಗ ದಳದವರಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ, ಇನ್ಯಾರಾಗಲಿ, ಮನುಷ್ಯರು ನಾವೆಲ್ಲ. ನಾನು ಕೊಲೆ ಮಾಡೋದನ್ನು ಖಂಡಿಸ್ತೀನಿ. ಯಾರೇ ಕೊಲೆ ಮಾಡಿದ್ರು ಕೂಡ ಖಂಡಿಸ್ತೀನಿ. ಶಿವಮೊಗ್ಗ ಇನ್ಸಿಡೆಂಟ್ನು ಖಂಡಿಸ್ತೀನಿ. ಇಲ್ಲಿ ಎಂಥದ್ದು ಬೆಳ್ತಂಗಡಿಲಿ ಆಗಿರ್ತಕ್ಕಂಥದ್ದನ್ನು ಕೂಡ ಖಂಡಿಸ್ತೀನಿ. ಮಾನವ ಜೀವ ಅಮೂಲ್ಯವಾದದ್ದು. ಯಾರು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು.